ತಾರಿದ ಕಲಿ ತಾರಿದ ನೀರ ಒಂದರ ಡೆಕ್ಲ ಎತ್ವಸಿ ಉಂಡು ಅಮೂರ್ತಾಂತ ಪನೊಂದಿತ್ತಿನ ಅಂದ್ಯನ ಡೆಪ್ಪುನ ಮಲ್ಲ ಸಾಸದ ಬೇಲೆ ತಾರಿ ಮೂರ್ತ ಇತ್ತಿತ್ತೆ ಭಾರಿ ಕಮ್ಮಿ ಆತಂಡು ನೀರಾ ತಿಪ್ಪುನ ಕೆಲವರು ಅವನೇ ಕಸಬು ಮಲ್ ತೊಂದುಲೆರು ಆಂಡಾವು ಅಳಿಯೊಂದೊಪ್ಪುನಂಚ ತೋಜೊಂದುಂಡು. ತಾರಿದ ಕಲಿದೆಪ್ಪುನ ಬಕ ತಾರದ ಕಲಿದೆಪ್ಪುನ ಒಂದು ರಡ್ಡಲ ಸಾಸದ ಕೆಲಸ ತಾರದ ಕಲಿಕ್ ನೀರಾನ್ ಪದ್ಯರು ಜನಪದೊಟ್ಟು ಅಮೃತಾಂದ್ ಪುದರ್ ಉಪ್ಪುನ ಕಲಿಟ್ ತಾರಿದೇಕ್ ಅಮಲೆಚ್ಚ ತಾರದ ಕಲಿ ಚೀಪೆ ಇಂದೆಕ್ ನೀರಾಂದ್ ಕನ್ನಡ ರಾಜ್ಯಡು ಪುದರುಂಡು ತಾರಿದ ಮೂರ್ತೆ ಭಾರಿ ಕಮ್ಮಿ ಅವೊಂದುಂಡು ನೀರ ಜಪುಡಾವನೇನು ಕಸುಬು ಮಲ್ತೊನ್ನಕುಲ್ಲ ಬಂಗಡುಲ್ಲೇರು ಕರಾವಳಿ ಕರ್ನಾಟಕಡು ಹೆಚ್ಚು ಸಂಖ್ಯೆಡುಪ್ಪುನ ಬಿರ್ಬೇರೆ ಸಮುದಾಯದ ಕೆಲವರು ನೀರಾ ತೆಪ್ಪುನ ಕಸುಬು ಮಲ್ತೊಂದುಲ್ಲೇರು ಎತ್ತರದ ತಾರೆಗೆ ಎಡ್ದು ನೀರಾ ತೆಪ್ಪುನ ಕಷ್ಟದ ಕೆಲಸ ಆಯ್ನೇಡ್ದವರ ಕೆಲವು ಜನ ಈ ಬೇಲೆ ಮಲ್ಪುವೇರು ನೀರಾಗ ಬೇಡಿಕೆ ಉಂಡು ಐಕೆ ತಕ್ಕ ಒದಕವನ ಕಮ್ಮಿ ಆತಂಡು ಈ ಬೇಲೆನೆ ನಂಬುನಕ್ಲೆಗ್ ಭದ್ರತೆಲ ಇಜ್ಜಿ ಒಂಜಿ ಕಾಲುಡು ನೀರಾ ಚಳವಳಿ ಇತ್ತಂಡು ರಾಜಕೀಯ ಪಕ್ಷಲೆಗ್ ಓಟ್ ಬ್ಯಾಂಕ್ಲ ಆದಿತ್ತಂಡು ಆ ಕಾಲುಗು ಮಾರ್ಕೆಟ್ ಕ್ರಮಲ ಜಾರಿಡಿತ್ತಂಡು ಸಹಕಾರಿ ಸೊಸೈಟಿ ಆಂಡ ಅವು ಔಲ ನೀರಾ ಕೆಲಸದಕ್ಲೆಗ್ ಪರಾಯಿಜಿ ಈ ಬೇಲೆಡು ಬುರ್ದು ದಾಲ ಆಂಡ ಸರ್ಕಾರ ಓವಿಯ ಪರಿಹಾರ ಕೊರೊಂದಿಜ್ಜಿ ಪ್ರೋತ್ಸಾಹಪಣವು ಸರ್ಕಾರಿ ಸಂಘಡ್ದು ಸಾಲದ ಭಾಗ್ಯಲ ತಿಕ್ಕೊಂದಿಜ್ಜೆಂದು ನೀರಾ ತೆಪ್ಪುನಕ್ಲು ಪನ್ಪೇರು. ಹದಿನಾರು ವರ್ಷದಿಂದ ಮೂರ್ತಿದ್ದೇನೆ, ಆದರೂ ಅದರಲ್ಲಿ ಏನು ಸೌಲಭ್ಯ ಇಲ್ಲ. ಆದರೂ ನಮಗೂ ಅದರ ಜೀವನ ಮಾಡ್ತಿದ್ದೇವೆ. ಅಂದರೆ ಮರ ಈಗ ತಂಗಿ ಮರ ಕೆಲಸ ಮಾಡುವಾಗ 3 ಹೊತ್ತು ತಂಗಿ ಮರ ಹತ್ತಬೇಕು. ಅದು 1 ಹೊತ್ತು ಬಿಟ್ಟರು 2 ಹೊತ್ತು 3 ದಿಲ್ಲದ್ರೆ ಕಳ್ಳಿ ಬೀಳುವುದಿಲ್ಲ. ಆದರೂ ಕಷ್ಟ ಆಗ್ತದೆ. ಆದರೆ ನಮಗೆ ತುಂಬ ಅದನ್ನೇ ಪ್ರಯತ್ನ ಮಾಡ್ತಿದ್ದೇವೆ. ಹಂಗಾಗಿ ಬೇರೆ ಕೆಲಸ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಭಾರಿ ಕಷ್ಟ ಆಗ್ತದೆ. ಅದನ್ನೇ ನಂಬಿದ್ದೀವಿ. ಆದರೂ ಅವರಿಂದ ನಮಗೆ ಸೌಲಭ್ಯ ಸಿಗಬೇಕು, ಗೌರ್ಮೆಂಟದಾಗಲಿ ಯಾರ ಇದರಿಂದಲಾಗಲಿ ಹಾಗೆ ಅಂತ ಹೇಳೋದು. ನನ್ನ ಹಿರಿಯರ ಕಾಲದಿಂದಲೂ ಬಂದಂತಹ ಈ ಒಂದು ಮೂರ್ತೆದಾರಿಕೆಯನ್ನು ನಾನು ಕೂಡ ಮುಂದುವರಿಸಬೇಕಂತ ಹೇಳಿ ಈ ಒಂದು ಕುಲ ಕಸುಬನ್ನು ನಾನು ಮುಂದುವರಿಸುತ್ತಾ ಬರ್ತಾ ಇದ್ದೇನೆ. ಇಂದು ಮೂರ್ತೆದಾರರಿಗೆ ಯಾವುದೇ ಒಂದು ಸರ್ಕಾರದಿಂದ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಮೂರ್ತೆದಾರನು ತೆಂಗಿನ ಮರಕ್ಕೆ ಹತ್ತಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನಾದರೂ ಅಪಘಾತಗಳು ನಡೆದಂಥ ಸಂದರ್ಭದಲ್ಲಿ ಅವನಿಗೆ ಸರ್ಕಾರದಿಂದಾಗಲಿ ಅಥವಾ ಇನ್ನಿತರ ಯಾವುದೇ ಮೂಲದಿಂದ ಅವನಿಗೆ ಭದ್ರತೆ ಅಂತ ಇಲ್ಲ, ಒಂದು ಇನ್ಸೂರೆನ್ಸ್ ಕೂಡ ಇಲ್ಲ. ನನಗೆ ಗೊತ್ತಿರುವಂತೆ ತುಂಬ ಮೂರ್ತೆದಾರಿಕೆ ಈ ಊರಿನಲ್ಲಿ ಇತ್ತು. ಹಿರಿಯರೆಲ್ಲರೂ ಇಲ್ಲಿ ಮೂರ್ತೆದಾರಿಕೆಯನ್ನು ಕುಲಕಸುಬನ್ನಾಗಿ ಮಾಡಿಕೊಂಡು ಜೀವನ ಮಾಡ್ತಿದ್ದರು. ಆದರೆ ಇಂದು ಅವರೆಲ್ಲ ಈ ಒಂದು ಇದನ್ನು ನಿವೃತ್ತಿ ಹೊಂದಿ ಮುಂದಿನ ಯುವಕರು ಇದಕ್ಕೆ ಬರದೆ ಇದೊಂದು ಅವನತಿಯ ಅಂಚಿನಲ್ಲಿದೆ.